ಉತ್ಸವದ ಪಾಲ್ಗೊಳ್ಳುವ ಜಿಲ್ಲಾ ನಾಯಕರಾದ ದಕ್ಷಿಣ ಮಹಿಳಾ ಮಾಲಿನ್ಯ ಸಂಘದ ಅಧ್ಯಕ್ಷರಾದ ಜಯಶ್ರೀ ಅವರು, ಕ್ಷೇತ್ರ ಅಧ್ಯಕ್ಷರಾದ ಗಿರಿಧರ ಸುವರ್ಣ ಅವರು, ಅದೇ ರೀತಿ ಅಧಿಕಾರಿಗಳು ಶ್ರೀಮತಿ ವಿದ್ಯಾಕುಮಾರ್ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಅವರ ಜೊತೆ ನಮ್ಮ ಮಕ್ಕಳು ನಮ್ಮ ಜೊತೆ ಇರುವ ಇನ್ನೊಬ್ಬ ದಾನಿ ಉದ್ಯಮಿ ಕನ್ಯಾನ ಸದಾಶಿವ ಶೆಟ್ಟರು ಕೂಡ ಸರ್ ಮುಂದೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ನಮ್ಮ ದಸರಾ ಉತ್ಸವ
ಪದಾಧಿಕಾರಿಗಳು ಕ್ಷೇತ್ರದ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಇವತ್ತಿನಿಂದ ನಾಡ ಹಬ್ಬ ದಸರಾ ಪ್ರಾರಂಭವಾಗಿದೆ. ಶರನ್ನವರಾತ್ರಿಯ ಮೊದಲ ದಿನ ಉಚ್ಚಿಲ ಮಹಾಲಕ್ಷ್ಮಿ ದೇವಿಯವರಿಗೆ ನಾನು ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಸಲ್ಲಿಸಿದ್ದೇವೆ. ಈ ನಾಡಿಗೆ ದೇಶಕ್ಕೆ ಸುಭಿಕ್ಷವನ್ನು ಕೊಡಲಿ, ಎಲ್ಲರಿಗೂ ಆರೋಗ್ಯಕ್ಕೆ ಕೊಡಲಿ ಅಂತ ಆ ದೇವಿಯವರಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ಮಾಡುವಂತಾಗಬೇಕು, ಎಲ್ಲರಿಗೂ ಆರೋಗ್ಯ ದೊರಕಿದಾಗ ಮಾತ್ರ ಒಂದು ಸುಭಿಕ್ಷ ಸಮಾಜ ನಿರ್ಮಾಣ ಆಗುತ್ತೆ. ಆದ್ದರಿಂದಾಗಿ ಸಾಂಪ್ರದಾಯಿಕವಾಗಿ ಇವರಿಗೆ ಏನು ಪದ್ಧತಿ ನಡ್ಕೊಂಡು ಬಂದಿದ್ದ ನಾವು ದೇವರಿಗೆ ಪೂಜೆ ಸಲ್ಲಿಸುವಂಥದ್ದು. ಅದೇ ರೀತಿಯಲ್ಲಿ ಇವತ್ತು ದೇವಿಗೆ ನಾವು ಪೂಜೆಯನ್ನು ಸಲ್ಲಿಸಿ ಉಡುಪಿ ಜಿಲ್ಲೆಯ ಜನತೆಗೆ ಎಲ್ಲ ರೀತಿಯಲ್ಲಿ ಅವರು ನೆಮ್ಮದಿಯಿಂದ ಮಾಡುವಂತಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಆ ದೇವಿ ಕರುಣಿಸಿ ಅಂತ ಎಲ್ಲರ ಪರವಾಗಿ ನಾನು ದೇವಿಯಲ್ಲಿ ಮನವಿ ಮಾಡಿಕೊಡ್ತೀನಿ.